ಪಣೆಗಳನ್ನ ಹರರಿದಾಗ ಪಣೆಗಳ ಕರ್ಣ ವೈ ಭುಜಗ ಕರ್ಣ ಬಾಬಾ ನಿನ್ನಿಂದ ಒಂದು ಅಗತ್ಯವಾದಂತಹ ಕಾರ್ಯವಾಗಬೇಕು. ನೋಡಿದ್ಯಾ, ಅರ್ಥಕುಮಾರನಾದಂತಹ ಅಭಿಮನ್ಯು ಈ ಕ್ಷೇತ್ರದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಅವನನ್ನು ಈ ಕ್ಷೇತ್ರದಿಂದ ತೊಲಗಿಸಬೇಕು ಅಂತಿದ್ರೆ ಒಂದೇ ಒಂದು ದಾರಿ. ಏನಾಗಬೇಕು ಹೇಳಿ, ಅದನ್ನು ನಾನೀಗ ಕಂಡುಕೊಂಡಿದ್ದೇನೆ. ಅವನ ಸಮ್ಮುಖ ನಿಂತು ನಾವೆಲ್ಲ ಯುದ್ಧವನ್ನು ಮಾಡ್ತಾ ಇರ್ತೇವೆ. ಅವನ ಅರಿವಿಗೆ ಬಾರದ ರೀತಿಯಲ್ಲಿ ಅವನ ಕೈಯಲ್ಲಿರುವಂತಹ ಬಿಲ್ಲನ್ನು ತುಂಡರಿಸಿ. ಯಾರು? ನೀನು. ನಾನು? ಹೌದು. ಏನು ಹೇಳ್ತಾ ಇದ್ದೀರಿ ಗುರುವರ್ಯ? ಏನಪ್ಪ? ನೀವಾಡುವಂತಹ ಮಾತುಗಳನ್ನು ಕೇಳಿದ್ರೆ ಆಶ್ಚರ್ಯ ಆಗುತ್ತಾ ಉಂಟು. ಧರ್ಮಯುದ್ಧ ಎನ್ನುವ ಹಾಗೆ ಘೋಷಣೆಯನ್ನು ಮಾಡಿದವು. ಓಹೋ. ಮಾತ್ರ ಅಲ್ಲ, ನಿಮ್ಮ ಈ ನಿರ್ದೇಶನದಲ್ಲಿ ನಡೆಯುವಂತಹ ಈ ಯುದ್ಧದಲ್ಲಿ ಅವನ ಹಿಂದಿನಿಂದ ನಿಂತು ಅವನ ಚಾಪವನ್ನು ಕಾಡಿಬೇಕು ಎನ್ನುವ ಹಾಗೆ ನೀವು ನನಗೆ ನಿರ್ದೇಶನವನ್ನು ಮಾಡ್ತಾ ಇದ್ದೀರಿ. ಹೌದು. ಕೊಡೆ ಗುರುಗಳೇ, ಏನಪ್ಪ? ಈ ಹೊತ್ತಿಗೆ ನನ್ನ ಮನಸ್ಸಿನಲ್ಲಿ ಜಿಜ್ಞಾಸೆ ಮೂಡುತ್ತಾ ಉಂಟು. ಹೇಳು. ಹಿಂದಿನಿಂದ ನಿಂತು ಅವನ ಚಾಪವನ್ನು ಕಡಿದೆ ಅಂತ ಆದ್ರೆ ಅದು ಮೋಸ ಆಗುದಿಲ್ವೇ? ಧರ್ಮಯುದ್ಧಕ್ಕೆ ತೊಡಕಾಗುದಿಲ್ವೇ? ಅದು ಅಧರ್ಮ ಆಗುದಿಲ್ವೇ ಸ್ವಾಮಿ? ಪಾಪ ಪುಣ್ಯ ಧರ್ಮ ಧರ್ಮ ಅದನ್ನೆಲ್ಲ ಯೋಚಿಸುವುದಕ್ಕೆ ಇದು ಸಮಯವಲ್ಲ. ಸುಯೋಧನ ಚಕ್ರೇಶ್ವರನಾಗಬೇಕು ಎನ್ನುವಂತ ಆಸೆ ನಿನಗಿದೆಯೋ ಇಲ್ಲವೋ? ಖಂಡಿತವಾಗಿಯೂ ಇದೆ. ನಿನಗೆ ಅಂಗದೇಶವನ್ನೇ ಆತ ಬಿಟ್ಟು ಕೊಟ್ಟಿದ್ದಾನೆ. ನಿನ್ನ ಬಗ್ಗೆ ಅವನಿಗೆ ಎಷ್ಟು ಪ್ರೀತಿ ಅಂತ ಅದರಿಂದಲೇ ತಿಳಿಯುತ್ತದೆ. ಆದ ಕಾರಣ ನಿನಗೆ ಮನವಿದ್ದರೆ ಮಾಡು, ಅದಲ್ಲದೆ ಇದ್ರೆ ಸೇನಾಧಿಪತಿಯ ಆಜ್ಞೆಯನ್ನು ಧಿಕ್ಕರಿಸಿದವ ಅಂತ ಲೋಕದ ಜನ ನಿನ್ನ ಬಗ್ಗೆ ಮಾತನಾಡುವುದಕ್ಕೆ ಅಪವಾದವನ್ನು ನೀನೇ ತಂದುಕೊಳ್ತಿ. ನಿಮ್ಮ ಆಜ್ಞೆಯನ್ನು ಮೀರುವುದಿಲ್ಲ, ನೀವು ಹೇಳಿದ ಹಾಗೆ ಮಾಡಿ. ಒಳ್ಳೆಯದು. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧ ನಡೆಯುತ್ತಾ ಇತ್ತು. ನನಗರಿಯದಂತೆ ನನ್ನ ಚಾಪವನ್ನು ಮುಕ್ಕಡಿಗೊಳಿಸಿದ್ಯಾ? ಚಾಪ ಹೋದ ಮಾತ್ರಕ್ಕೆ ನಾನು ಧೃತಿಗೆಡ್ತೇನೆ ಎನ್ನುವ ಹಾಗೆ ಭಾವಿಸಬೇಡ. ಇದು ಕಟಾರಿ ಹಿಡಿದಿದ್ದೇನೆ, ರುಂಡವನ್ನು
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.